ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲಿನ್ ಮಾತ ಮೋಕೆಡೆತ್ಕೊಂಡು ಪೊಸಕುರಲದ ಇನ್ನಿದ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲ್ಗೂ ಸ್ವಾಗತ. ಅಸೇಗೋಳಿ ಶ್ರೀ ಅಯ್ಯಪ್ಪ ಮಂದಿರದ ಸುತ್ತ ಮೇಲ್ಚಾವನಿದ ತಗಡ್ ಶೀಟ್ ಅಳವಡಿಸಾವನ ಕೆಲಸಕ್ಕೆ ಬುಧವಾರ ಕಾಡೆ ಚಾಲನೆ ಕೊರಿಯರು. ಅಸೇಗೋಡಿ ಶ್ರೀ ಅಯ್ಯಪ್ಪ ಮಂದಿರದ 5ನೇ ವಾರ್ಷಿಕೋತ್ಸವ ಕೈತಲ್ ಬರುಂದುಂಡು. ಅಂಚಾದು ಇಡೆಗ್ ಬರ್ಪುನ ಭಕ್ತ ಬಂಧುಲಿನ ಅನುಕೂಲಗ್ ಓಡಾದು ಅಯ್ಯಪ್ಪ ಮಂದಿರದ ಸುತ್ತ ಮೇಲ್ಚಾವನಿ ತಗಡ ಅಳವಡಿಸಾವನ ಬೇಲೆಗ್ ಬುಧವಾರ ಕಾಡೆ ಚಾಲನೆ ಕೊರಿಯರು. ಶ್ರೀ ಅಯ್ಯಪ್ಪ ಮಂದಿರದ ಟ್ರಸ್ಟಿ ಉಳ್ಳಾರವಲಯ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ ಕಕ್ಕೆಮಚಲ್ ಬೊಕ್ಕ ಶ್ರೀ ಅಯ್ಯಪ್ಪ ಮಂದಿರದ ಗುರುಸ್ವಾಮಿ ಆನಂದ ಗುರುಸ್ವಾಮಿ ತಗಡು ಶೀಟದ ಕಾಮಗಾರಿಗೆ ಚಾಲನೆ ಕೊರಿಯರು. ಅಸೇಗೋಡಿ ಶ್ರೀ ಅಯ್ಯಪ್ಪ ಮಂದಿರ ದಾನಿಲಿನ ಭಕ್ತ ಬಂಧುಲಿನ ಸಹಕಾರಡ್ ಒಂತೆ ಸಮಯಡೆ ಈತೊಂಜಿ ಅಭಿವೃದ್ಧಿ ಆತಂಡು. ಮೇಲ್ಚಾವನಿದ ತಗಡು ಶೀಟು ಪಾಡ್ನ ಅನ್ನ ಸಂತರ್ಪಣದ ಪೊರ್ತುಡು ಕಾರ್ಯಕ್ರಮದ ಪೊರ್ತುಡು ಭಕ್ತ ಬಂಧುಲಿಗೂ ನನಲಾತ್ ಅನುಕೂಲ ಆಪಣು ಪಡೆದು ಸುರೇಶ್ ಚೌಟ ತೆರಿಪಾಯರು. ಉತ್ಪತ್ತಿ ವಿದ್ಯಾಂಗನಂಚಿನ ಕ್ಷೇತ್ರ ಭಕ್ತರ್ನ ಸಹಾಯೋಡೆ ಈ ಕ್ಷೇತ್ರ ಈತ ಈ ಮಟ್ಟಕ್ಕೊಂಜಿ ಬೈದಿನೊಂದು ಬಂಡ ಭಾರಿ ವಿಶೇಷ ಪರಿಸರ ಇತ್ತಿನ ಮಾತಾ ಹಿಂದುಲ್ಲ ಈ ದೇವಸ್ಥಾನಕ್ಕೆ ಬರ್ತದೆ. ಅದನ್ನ ವಿಶೇಷ ದಿನಕ್ಕಲೆಡು ಪೂಜೆ ಪುರಸ್ಕಾರಗಳನ್ನು ಕೊರದು ಈ ದೇವಸ್ಥಾನದ ಒಂಜಿ ಅಸ್ತಿತ್ವವನ್ನು ಹೊರ್ತಿರೊಂದು ಬಂಡಲ ಹೆಚ್ಚವ ಇನಿ ನಮ್ಮ ನೆಕ್ಕೆ ಒಂಜಿ ಸುತ್ತು ಆವರಣ ಸುತ್ತು ನೆಕ್ಕೆ ಒಂಜಿ ತಗಡು ಸೀಟನ್ನು ಪಾಡ್ದು ಮಲ್ಪುನಂಚಿನ ವ್ಯವಸ್ಥೆಗೆ ಪ್ರತಿಯೊರೆಲ್ಲ ನಮ್ಮ ಮೂಲು ಈ ಕ್ಷೇತ್ರದ ಟ್ರಸ್ಟಿನಕ್ಕಲು ಅಧ್ಯಕ್ಷರನ್ನಕ್ಕಲು ಕಾರ್ಯಕಾರಿ ಸಮಿತಿಯ ಮಾತಾ ಸದಸ್ಯರೆಲ್ಲ ಇದ್ದದ್ದು ನಮ್ಮ ಭಾರಿ ಪೊರ್ಲುಡೆ ಐನ ಮಲ್ತ ಈ ಕೆಲಸ ನಿರ್ವಿಘ್ನವಾದ ನಡಪಡೆ. ಅಸೇಗೋಡಿ ಶ್ರೀ ಅಯ್ಯಪ್ಪ ಮಂದಿರದ ಅಧ್ಯಕ್ಷರು ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಪಾತರೊಂದು ಅಯ್ಯಪ್ಪ ವೃತ್ತಾದಾರಿಲು ದಿಂಜ ಜನ ಇಡೆಗು ಬರ್ಪೇರು. ಇಡೆಗು ಬರ್ಪಿನ ಭಕ್ತರ್ನ ಒಟ್ಟಿಗೆ ಅಂಚಿಂಚಿ ಈ ಸಾಧ್ಯದು ಪೋನಗ ಅಯ್ಯಪ್ಪ ಭಕ್ತರಿಗ್ಲ ಅನುಕೂಲ ಆಪಣು ಪಡ ತೆರಿಪಾಯರು. ಇಂದು ಅಸೇಗೋಡಿನಿ ಸಿಟಿ ಆತನು ಬೇತೆ ಬೇತೆ ಸಂದರ್ಭಗಳು ಬತ್ತದ ಮೂಲು ಅಕಲ ಗಾಡಿ ಉಂಟಾದು ಈ ಚಿಕ್ಕಮಂಗ್ಳೂರು ಈ ಪುಡೆ ಪೋಪನ ಭಕ್ತರ್ನಾಕಲ ಒಂದು 500 ಜನ ಬರ್ತದೆ ಕೈ ಮುಗಿ ಪೋಪನೆಲ್ಲ ಉಂಟಾದು ಅಕ್ಲಿಗೆ ಭಾರಿ ಖುಷಿ ಆಗೋದು. ನಮ್ಮ ಒಂದು ವ್ಯವಸ್ಥೆ ಪೂರ್ಣ ಬಂತಂದ ಒಂದು ಊರಿಗೆ ಹೋಗಿ ದೇವಸ್ಥಾನಕ್ಕಿಂದ ಅದು ಆಯ್ತು ಸಂಪೂರ್ಣವಾಗಿ ನನಗೆ ಪ್ರಯೋಜನ ಸಾರ್ವಜನಿಕರಿಗೆಲ್ಲ ತಿಕ್ಕೊಂಡು ಅಂಚನೆ ಇನಿ ನಮ್ಮ ಪೂರ್ಣ ತಗಡು ಶೀಟ್ ಪಾಡ ನಮ್ಮ ಮನ್ಪುನ ಮಾತ ಕಾರ್ಯಕ್ರಮಗಳ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಮಸ್ತ್ ಪ್ರಯೋಜನ ಆಗೋದು. ಈ ಕಾರ್ಯಕ್ರಮಕ್ಕೆ ಯಾನು ಅಧ್ಯಕ್ಷ ಕೈ ಬಾಡ್ದಿನಕ್ಕೆ ನಾನು ತನಿಖೆ ಸತ್ಯ ಮನ್ಪುಂಡ ರಾಮೇಶ್ವರನೆಲ್ಲ ಮಾಸ್ಟರ್ ಬಂದಿದ್ದು ನಮ್ಮ ಮನ್ಪುಡಿ ಯಾಮಂಡೆ ₹1 ನಮ್ಮ ದುಡ್ಡಿದ್ವಿ ನಮ್ಮ ಎಂಚ ಮನ್ಪುಡಿ ಅಪ್ಪ ಮಾಡಿ ನಮ್ಮ ಮಾತ ಟ್ರಸ್ಟಿನ ಹಾಕಲು ಅದನ್ನು ಭಕ್ತರು ನಾಗವೇನ ಕನಂತಿನ ಭಕ್ತರಿನ ಹಾಕಲು ಎಂಗೆಲ್ಲ ಬೇರೆ ಮಾರ್ಗದರ್ಶಕರು ನಿಜವಾದ ನಂಗೆ ಹಾಕಲು ನಮ್ಮೆಲ್ಲ ಒಂದು ಧೈರ್ಯ ನಮ್ಮೊಟ್ಟಿಗೆ ದಾದಾನ ಒಂದು ನಮ್ಗೆ ಖುಷಿ ಒಂದು ಎಡ್ಡ ರೀತಿ ಹಾಕಲು ಸಹಕಾರ ಮಂತು ನೆಟ್ಟು ನಮ್ಮ ಈತ ದುಂಪು ಹೋದಿಲ್ಲ ನಮ್ಮ ಕೊರೋನಾದ ಹೊರತುಡ್ಲ ನಮ್ಮ ಹೂವೇ ನಮ್ಮ ಪೂಜೆ ಆಯ್ತಾ ಚಟುವಟಿಕೆ ಹೊಂದಿದ್ವಿ ಅದಕ್ಕೆ ದಾಳ ತೊಂದರೆ ಇಲ್ಲ ಆಗ್ತದೆ ದನ ಹೊಂಡ ಒಂಜಿ ಪೊರ್ಲು ರೀತಿಯ ಸಹಕಾರ ಆಗ್ತದೆ ಅಂಚೆನಿಂದಲ ₹1 ಕೈಟಿದ್ದ ಎಂಕ್ಲೆ ಕೈ ಬಾಡ್ದನೆ ಕೆಲಸ ಇನಿ ಮಾತ ಟ್ರಸ್ಟ್ ನಕ್ಲೆ 50 ಸಾವಿರ ನಾಗವೇನಕ್ಕೆ ಟ್ರಸ್ಟ್ ಇದ್ದಿನೆಲ್ಲ ಆರು ಎಂಕ್ಲೆ ಭಕ್ತಿರ ಆರು ಎಂಕ್ಲಿಗೆ ಭಾರಿ ಪ್ರೀತಿದ್ದಾರೆ ಎಂಕ್ಲೆ ಓಕೆನೆಲ್ಲ ಆಪಿದ್ ನಂಬಿದ್ದೀರ ಆರು ಕೊಡೊಂದೇ ಬೈದೇವಿ. ಟ್ರಸ್ಟ್ನ ಗೌರವ ಅಧ್ಯಕ್ಷರು ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ ಪಾತ್ರರಂದು ಮೇಲ್ಚಾವನಿ ಹೊದಿಕೆ ಮಾತರೆಗ್ಲ ಉಪಯೋಗ ಆಪಿನ ಬೇಲೆ ಮಾತನಲ ಸಹಕಾರಡು ಅಯ್ಯಪ್ಪ ಸ್ವಾಮಿನ ಅನುಗ್ರಹಡು ಪೊರ್ಲುಡೆ ಆವಡು ಪಂಡ ತೆರಿಪಾಯರು. ಶರಣಯ್ಯಪ್ಪ ಕೈ ಮುಗಿಯೊಂದು ನಮ್ಮ ಈ ಅಯ್ಯಪ್ಪ ದೇವಸ್ಥಾನದ ಒಂಜಿ ಅಂತೋಡು ಎಡ್ಡೆಡೆ ಕೆಲಸಲು ಆವೊಂದುಂಡು ಅಂಚಾದ ಅಯ್ಯಪ್ಪನ ಹಿಡಿದು ದಯೊಡ್ತು ಮಾತೆರೆಗಳ ಎಡ್ಡೆ ಬುದ್ಧಿ ಕೊರ್ದು ಮಾತೆರೆಲ್ಲ ಒಟ್ಟಿಗೆ ಸೇರಿದು ಈ ಎಡ್ಡೆ ಕೆಲಸಲು ಏನು ಮಲ್ಪುಗ ನನ್ನ ದುಮ್ಮುಗಳ ಆಯ್ನಾತ್ ಈ ದೇವಸ್ಥಾನ ಬೆಳಗೋಡು ಪಂಡದು ದೇವರ ಪ್ರಾರ್ಥನೆ ಮಲ್ತದೆ. ಪ್ರಾಸ್ತಾವಿಕವಾದ ಪಾತೆರ್ನ ಶ್ರೀ ಅಯ್ಯಪ್ಪ ಮಂದಿರದ ಟ್ರಸ್ಟಿ ತ್ಯಾಗಂ ಹರೇಕಳ
ಒಟ್ಟು 4,39,000 ರೂಪಾಯಿ ಖರ್ಚಿಡು ಮೇಲ್ಚಾವಣಿ ಯೋಜನೆ ಪಾಡೊಂದು ಟ್ರಸ್ಟಿಲು ದಾನಿಲು ಭಕ್ತ ಬಂಧುಲಿನ ಸಹಕಾರಡು ಇಂದು ಆಯರ ಉಂಡು. ಮೇಲ್ಚಾವಣಿದ ಬೇಲೆ ಆಂಡ ಮಾತಾ ರೀತಿಡ್ಲ ಅನುಕೂಲ ಆಪಡು ಮಾಡಿ ತೆರಿಪಾಯರು. ಈ ಅಯ್ಯಪ್ಪ ಕ್ಷೇತ್ರಡು ಪ್ರತಿ ಶನಿವಾರ ಸಂಕ್ರಾಂತಿ ದಾನಿಲ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡ್ತೋನುಂಡು. ಅವು ಊರ ಪರ ಊರ ಭಕ್ತರನ್ನ ಒಂಜಿ ಸಹಕಾರಡು. ಇನಿ ನಮ್ಮ ರಾಮನವಮಿ ಮಾತ್ರ ಗೊತ್ತುಂಡು. ಇನಿ ಒಂಜಿ ಪೊರ್ಲುದ ಒಂಜಿ ಶಾನ್ಯಾಸ ಮಾಡ್ತಾವೆ. ದಾದ ಪಂಡ ತಗಡು ಶೀಟ್ ಅಳವಡಿಕೆ ಸುಮಾರು 4,39,000 ಉದಯರು ಒಂಜಿ ಕೊಟೇಶನ್ ಕೊಡ್ತಾರೆ. ಆಯ್ತ ಪೂರಕವಾದ ಇನಿ ಒಂಜಿ ತಗಡು ಶೀಟ್ ಅಳವಡಿಕೆ ಆಯರ ಉಂಡು. ವಿಶೇಷವಾದ ಕ್ಷೇತ್ರದ ಜನಕೊಡ ನಮ್ಮ ನಟನದಾದ ಪಂಡ ಈ ಪುಣ್ಯಕ್ಷೇತ್ರಡು ನಮ್ಮ ತಗಡು ಶೀಟು ಮಳೆಗಾಲದ ಸಂದರ್ಭಡು ಬಾರಿ ನಂಗೆ ಕೆಲವು ಉಪದ್ರವನುಂಡು. ಐಗೋಸ್ಕರ ಸುತ್ತಲ ನಮ್ಮ ಒಂಜಿ ತಗಡು ಶೀಟ್ ಅಳವಡಿಕೆ ಮಾಡ್ತಂಡ ಒಂಜಿ ಪೊರ್ಲು ಹಾಪುಂಡು. ಆ ಒಂಜಿ ವಿನಂತಿ ಮೇರೆಗೆ ಈತೆ ತಗಡು ಶೀಟಿಗೆ 4,39,000 ಹಾಪುಂಡು. ನಮ್ಮ ಟ್ರಸ್ಟ್ನಕ್ಕಳು ಮಾತ್ರ ಟ್ರಸ್ಟ್ನಕ್ಕಳು ಉಳ್ಳೇರು 17 ಜನ ಟ್ರಸ್ಟಿನಕ್ಕಳು ಉಳ್ಳೇರು. ಐಟೆ ಒಂಚೂರು ಎಡ್ಡೆ ಮಾರ್ಗದರ್ಶಕರ ಆಯ್ನಂಚಿನ ಮಸ್ತ್ ಜನ ಉಳ್ಳೇರು. ಅಕ್ಕಳು ಈತೆ ನಮ್ಮ ಸಾಲ ರೂಪಟ್ಟು ಒಂಜಿ 50,000 ಕೊರಡು ಫಸ್ಟಿಗೆ ನಮ್ಮ ಸ್ಟಾರ್ಟ್ ಮಲ್ಪೆರ ಅಂದಕ್ಕೇನೊಂದು ಕೇನ್ನೇಕ್ ಮಾತ್ರ ಎಲ್ಲ ಒಪ್ಪಿಗೆ ಕೊಡ್ತೇರು. ಅಂಚನೆ ಕೆಲವು ಜನ ಕೊಡ್ತೇರು. ಅವು ಮಾತ್ರ ತಂದೆ ನಮ್ಮ ಭಕ್ತರೇಟ ಒಂಜಿ ವಿನಂತಿ ಮಾಡ್ಪುಣದಾದ ಬಂಡ ಒಂಜಿ ಶೀಟಿಗೆ 3,000 ರೂಪಾಯಿ ಹಾಪುಂಡು. ಒಂಜಿ ಶೀಟಿಗೆ ಸುಮಾರು ಒಂಜಿ 150 ತಗಡು ಶೀಟ್ ನಂಗೆ ಬೋರ್ಡ್ ಹಾಪುಂಡು. ಅಂಚಾತೀತೆ ಕೆಲವು ಜನ ಐತೆ ಉಪಯೋಗ ಕೊಡ್ತೇವೆ. ಎನ್ನ ಒಂಜಿ 10 ಶೀಟ್ ಎನ್ನ ಒಂಜಿ 5 ಶೀಟ್ ಎನ್ನ ಒಂಜಿ 5 ಶೀಟ್ ಬಂಡತೈತೆ ಆಲ್ರೆಡಿ ಒಂಜಿ ಲಕ್ಷ ಮುಟ ಕಾಸು ಬೈದುಂಡು ದೇಣಿಗೆ ರೂಪಟು. ಅಸೇಗೋಡಿ ಶ್ರೀ ಅಯ್ಯಪ್ಪ ಮಂದಿರದ ಟ್ರಸ್ಟಿಲು ಪ್ರತಾಪ್ ಕೆಎಸ್, ಚಂದ್ರಶೇಖರ್ ಮಂಟಮೆ, ಚೇತನ್ ಕುಮಾರ್, ಶಿವಪ್ರಸಾದ್ ಕಕ್ಕೆಮಜಲ್, ಗಣೇಶ್ ಅಸೇಗೋಡಿ, ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಪಟ್ಟೋರಿ, ಪರಿಸರದ ಪ್ರಮುಖರು ನಾಗವೇಣಿ ಶೆಟ್ಟಿ, ಮಂಜುನಾಥ್ ಆಳ್ವತೇವನಾಡು, ಟಿಎಸ್ ರಮೇಶ್ ರೈ ಕೆಳಗಿನ ಮನೆ, ಉದಯ ಸೋಮೇಶ್ವರ, ಜಯಪೂಜಾರಿ ಅಸೇಗೋಡಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲ್ಗೂ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿಯರನ ರೋಡ್ ಶೋ ಭರ್ಜರಿ ಯಶಸ್ಸನ್ನು ಪಡೆದರು. ಲಕ್ಷಾಂತರ ಜನಕ್ಕಳು ರೋಡ್ ಶೋಡು ಪಾಲ್ಪಡೆದು ಮೋದಿಯರನ್ನು ಕೈತಳ್ಳು ತೋದು ಸಂಭ್ರಮಿಸಾದಿರ್ಪಂಡದು ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ತೆರಿಪಾದರು. ಜಿಲ್ಲಾ ಬಿಜೆಪಿ ಕಚೇರಿ ನಡತಿನ ಸುದ್ದಿಗೋಷ್ಠಿ ಪಾತೇರ್ನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಹಿಂದುತ್ವದ ಭದ್ರಕೋಟೆ ಆದುಪ್ಪನ ದಕ್ಷಿಣ ಕನ್ನಡ ಜಿಲ್ಲೆಡು ಪಕ್ಷ ಜಾಸ್ತಿ ಕ್ರಿಯಾಶೀಲವಾದ ಪ್ರಚಾರ ಬೇಲೆಡು ತೊಡಗದಿದ್ದು ಪ್ರಧಾನಿಯರು ಬತ್ತಿನಿರ್ದು ಕಾರ್ಯಕರ್ತರ ಹುಮ್ಮಸ್ಸು ಜಾಸ್ತಿ ಆತಡು. ಪ್ರಧಾನಿ ನರೇಂದ್ರ ಮೋದಿಯರ್ನ ರೋಡ್ ಶೋ ತುಯ್ಯರೆ ಕೈತಲ್ದ ಜಿಲ್ಲೆರ್ದಲ ಜನಗಳು ಬೈತೇರು. ಬೇತೆ ಬೇತೆ ಕಲಾ ತಂಡಲು ಜಿಲ್ಲೆದ ಸಂಸ್ಕೃತಿ ವೈಭವನು ಪ್ರದರ್ಶಿಸಾದಂಡು. ಬ್ರಹ್ಮಶ್ರೀ ನಾರಾಯಣಗುರು ವೃತ್ತಡು ಗುರುಲಿನ ಪ್ರತಿಮೆಗೂ ಮಾಲಾರ್ಪಣೆ ಮಲ್ಪನ ಮೂಲಕ ಈ ದೃಶ್ಯಾವಳಿಲು ಇಡೀ ಜಗತ್ತಿಗೂ ಮುಟ್ಟುದುಂಡು. ಒಟ್ಟುಡು ಇಡೀ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿ ಆತನ ಪಂಡ ತೆರಿಪಾಯರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ದೇಶದ ಅತ್ಯಂತ ಪ್ರೀತಿಯ ಪ್ರಧಾನಮಂತ್ರಿಗಳಾದ ವಿಶ್ವನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಂಗಳೂರಿನಲ್ಲಿ ರೋಡ್ ಶೋ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮ ನಗರ ಪ್ರದೇಶದಲ್ಲಿದ್ದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಡೀ ದಕ್ಷಿಣ ಭಾರತಕ್ಕೆ ಒಟ್ಟು ಇಡೀ ಭಾರತಕ್ಕೆ ನಾರಾಯಣ ಗುರುಗಳಿಗೆ ಅತ್ಯಂತ ಗೌರವ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ಕಾರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮತ್ತು ಎಲ್ಲ ಜನರ ಪರವಾಗಿ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. 2019 ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಈ ಜಿಲ್ಲೆಗೆ ನಮ್ಮ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇಂದ್ರ ಮೈದಾನದಲ್ಲಿ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದು ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಇಡೀ ಜನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವ ಮುಖಾಂತರ ಅವರು ಮುಂದೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಂಗಳೂರಿನಲ್ಲಿ ಗೋಡೆ ಥರ ಜನ ನಿಂತಿದ್ರು. ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಿಂತದನ್ನು ನೋಡಿ ಅವರು ತುಂಬ ಖುಷಿ ಪಟ್ಟಿದ್ರು. ಅದನ್ನು ಮನ್ ಕಿ ಬಾತಲ್ಲಿ ಅವರು ಹೇಳಿಕೊಂಡಿದ್ರು. ಆನಂತರ ರೋಡ್ ಶೋ ಎಂಬ ಕಾರ್ಯಕ್ರಮ ಮತ್ತೆ ಪ್ರಾರಂಭ, ಇಡೀ ದೇಶದಲ್ಲಿ ಪ್ರಧಾನಮಂತ್ರಿಯವರ ರೋಡ್ ಶೋ ಕಾರ್ಯಕ್ರಮ ಮತ್ತೆ ಪ್ರಾರಂಭ ಆಗಿರುವಂಥದ್ದು. ಮೊನ್ನೆ ಆದಿತ್ಯವಾರ 14ನೇ ತಾರೀಕು ಕೂಡ ನಮ್ಮ ಸಮಾವೇಶ ಆಗಬೇಕಿತ್ತು.
ನಮ್ಮ ಅದರ ಬದಲಾಗಿ ರೋಡ್ ಶೋ ಕಾರ್ಯಕ್ರಮ ಮಾಡುವ ಬಗ್ಗೆ ಅವರು ತೀರ್ಮಾನ ಕೇಂದ್ರ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಸೂಚನೆ ಕೊಟ್ಟ ಮೇರೆಗೆ ನಾವು ರೋಡ್ ಶೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು. ಆ ಕಾರ್ಯಕ್ರಮಕ್ಕೆ ಬರುವ ಮುಖಾಂತರ ನಮ್ಮ ಕರ್ನಾಟಕದ ನಮ್ಮ ಮಂಗಳೂರಿನಲ್ಲಿ ಮತ್ತೆ ರೋಡ್ ಶೋ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟರು. ನಮಗೆ ಅತ್ಯಂತ ಸಂತಸ ಆಗಿದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅದರಲ್ಲಿ ಭಾಗವಹಿಸುವುದರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಗೌರವ ಕೊಡುವಂಥ ಕೆಲಸವನ್ನು ನಮ್ಮ ಜಿಲ್ಲೆಯ ಜನತೆ ಮಾಡಿದ್ದಾರೆ. ಪಕ್ಷಾತೀತವಾಗಿ ಮಾಡಿದ್ದಾರೆ, ಎಲ್ಲ ಸಾರ್ವಜನಿಕರು ಮಾಡಿದ್ದಾರೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು, ಯುವಕರು, ವಿಶೇಷವಾಗಿ ಮಹಿಳೆಯರ ಮತ್ತು ಕುಟುಂಬ ಸಮೇತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಆ ಒಂದು ರೋಡ್ ಶೋ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಸಹಕಾರ ಮಾಡಿರುವಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಕೂಡ ನಾನು ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸುರುತ ಹಂತದ ಇಲ್ಲ ಸಂಪರ್ಕ ಪೂರ್ತಿಯಾದಳು. ಬೂತ್ ಮಟ್ಟದ ಸಭೆಗಳು ಮುಗಿದಳು. 2ನೇ ಹಂತದ ಪ್ರಚಾರ ಕಾರ್ಯ ಶುರುವಾದಿತ್ತದು. 51 ಬೂತುಡು ಪ್ರಗತಿರು ಉಂಡು. ಪಕ್ಷದ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರರು ಏಪ್ರಿಲ್ 25 ತಾರೀಕಿಗೆ ಬಂಟ್ವಾಳ ಬೊಕ್ಕ ಬೆಳ್ತಂಗಡಿಗೆ ಭೇಟಿ ಕೊರಿಯರ ಉಳ್ಳೇರು. 22 ತಾರೀಕಿಗೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷರು ಅಣ್ಣಾಮಲೈ ಜಿಲ್ಲೆಗೆ ಬತ್ತದ ಪ್ರಚಾರ ಕಾರ್ಯ ನಡಪಾಯರ ಉಳ್ಳೇರು. ಬೇತೆ ಮೋರ್ಚಾಲೇರ್ದು ಇಂಜಿಪಗು ಬಿರ್ಸದ ಪ್ರಚಾರ ಬೇಲೆ ನಡೆತೊಂದುಂಡು. ಏಪ್ರಿಲ್ 14 ತಾರೀಕಿಗೆ ವಕೀಲರ್ನ ಮಲ್ಲ ಮಟ್ಟದ ಸಭೆ ನಡಪೆರ ಉಂಡು. ರಾಷ್ಟ್ರೀಯ ನಾಯಕರು ಗೌರವ್ ಭಾಟಿಯಾ ಸಭೆಟ್ ಭಾಗವಹಿಸರೆ ಉಲ್ಲೇರ್ ಪಂಡದ ಸತೀಶ್ ಕುಂಬಾಲ ದೈಪಾಯರು. ನಾರಾಯಣ ಗುರುಗಳ ಸರ್ಕಲನ್ನು ಯಾವ ಕಾರಣಕ್ಕೆ ಯಾವ ಸಂದರ್ಭದಲ್ಲಿ ಅದಕ್ಕೆ ಆಗಿರುವಂಥ ಹೋರಾಟದ ಎಲ್ಲ ಸಂಗತಿಗಳನ್ನು ನಿಮಗೆ ಗೊತ್ತಿದೆ. ನಮ್ಮ ಒಟ್ಟಿಗೆ ಇರುವಂಥ ರವಿಶಂಕರ್ ಮಿಜಾರ್ ಅವರು ನಮ್ಮ ಮೂಡದ ಚೇರ್ಮನ್ ಆಗಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ವೇದಿಕೆ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ಸನ್ಮಾನ್ಯ ಪ್ರೇಮಾನಂದ್ ಶೆಟ್ರು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ದಿವಾಕರ್ ಅವರು ಪ್ರಸ್ತಾಪನೆ ಮಾಡಿರುವಂಥ ಕಾಮಗಾರಿಯನ್ನು ಆ ಸರ್ಕಲನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಇವತ್ತು ಅವರಿಗೂ ಕೂಡ ಒಂದು ಸಂತಸದ ಮತ್ತು ಸಾರ್ಥಕವಾದ ಆ ಒಂದು ಕೆಲಸ ಕಾರ್ಯ ಆಗಿರುವಂಥದ್ದನ್ನು ಕೂಡ ನೆನೆಸ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಶಾಸಕರಾದ ಸನ್ಮಾನ್ಯ ವೇದವ್ಯಾಸ್ ಕಾಮತ್ರು, ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಈ ಸಂದರ್ಭದಲ್ಲಿ ಆ ಒಂದು ಮುತುವರ್ಜಿಯನ್ನು ವಹಿಸಿಕೊಂಡು ಈ ಕೆಲಸ ಕಾರ್ಯಕ್ಕೆ ಎದುರು ನಿಂತು ಕೆಲಸವನ್ನು ಮಾಡಿದರು. ಇವತ್ತು ವಿಶ್ವದಲ್ಲಿ ನಮಗೆ ಅತ್ಯಂತ ಸಂತಸ ಆಗಿರುವಂಥ ಸಂಗತಿ ಏನಂದರೆ ಇಡೀ ನಮ್ಮ ದೇಶದಾದ್ಯಂತ ನಾರಾಯಣ ಗುರುಗಳ ಸರ್ಕಲನ್ನು ಪ್ರತಿಯೊಬ್ಬರು ಈ ಜಗತ್ತಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ನೋಡುವಂತಾಗಿದೆ. ಆ ಒಂದು ತೀರ್ಮಾನ ಅವಿಸ್ಮರಣೀಯ ತೀರ್ಮಾನ. ಯಾಕೆಂದರೆ ನಾರಾಯಣ ಗುರುಗಳಿಗೆ ಅಲ್ಲಿ ಮಾಲಾರ್ಪಣೆ ಮಾಡುವಂಥ ಅವರ ಒಂದು ತೀರ್ಮಾನ ನಿಜವಾಗಿ ಅತ್ಯಂತ ಒಳ್ಳೆಯ ತೀರ್ಮಾನದ ಜೊತೆಗೆ ಆ ಸರ್ಕಲನ್ನು ನಾರಾಯಣ ಗುರುಗಳ ಸರ್ಕಲನ್ನು ಇಡೀ ದೇಶ ನೋಡುವಂತಾಗಿದೆ. ಅದು ನಮಗೆ ತುಂಬ ಸಂತೋಷ ಆಗಿದೆ. ಈ ಕಾರ್ಯಕ್ರಮದ ಮುಖಾಂತರ ನಮಗೂ ಅತ್ಯಂತ ಗೌರವ ತರುವಂಥ ಒಂದು ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ಯಶಸ್ವಿ ಕಾರ್ಯಕ್ರಮದಲ್ಲಿ ಈ ದೇಶದ ಈ ಜಿಲ್ಲೆಯ ತುಳುನಾಡಿನ ಯಕ್ಷಗಾನ ಇರ್ಬೋದು, ಭರತನಾಟ್ಯ ಇರ್ಬೋದು, ಕುಣಿತ ಭಜನೆ ಇರ್ಬೋದು, ಹುಲಿವೇಷ ಇರ್ಬೋದು, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕವಾದ ಕಾರ್ಯಕ್ರಮವನ್ನು ಕೂಡ ಜೋಡಿಸುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಕಲಾ ತಂಡದ ಎಲ್ಲ ಪ್ರೋತ್ಸಾಹಕರು ಈ ಜಿಲ್ಲೆಯಲ್ಲಿ ಜಾನಪದ ಎಲ್ಲ ಕಲೆಗಳನ್ನು ಯಾವ ರೀತಿ ದಿನಪ್ರತಿ ತೋರಿಸ್ತಾರೆ ಅದನ್ನು ಆ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರಾಗಿ ತೋರಿಸುವಂಥ ಕೆಲಸವನ್ನು ಮಾಡಿದರು. ದೇವರ ಶ್ರೀಕೃಷ್ಣ ಪರಮಾತ್ಮನ ವೇಷ ಹಾಕಿಕೊಂಡು, ರಾಮನ ವೇಷ ಹಾಕಿಕೊಂಡು ಮಕ್ಕಳನ್ನು ಸ್ವಯಂ ಸ್ಫೂರ್ತಿಯಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸ್ವಾಗತ ಮಾಡಿರುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ತುಂಬ ಸಂತೋಷ ಆಗಿದೆ. ಈ ಕಾರ್ಯಕ್ರಮದ ಉದ್ದಕ್ಕೂ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮಾಡಿದ್ದಾರೆ. ನಮ್ಮ ಚುನಾವಣಾ ಕೆಲಸ ಕಾರ್ಯದ ಮಧ್ಯೆ ಇದೊಂದು ದೊಡ್ಡ ನಮ್ಮ ಕಾರ್ಯಕ್ರಮ ಆಗಿದೆ. ಮುಂದೆ ಈ ಚುನಾವಣೆಯನ್ನು ಮುಂದೆ ತಗೊಂಡು ಹೋಗುವಂಥ ಒಂದು ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರು ಇವರು ಕೂಡ ಭಾಗವಹಿಸೋದ್ರ ಮುಖಾಂತರ ಇವರಿಗೆ ಕೂಡ ತುಂಬ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮಾಡಿದ್ದಾರೆ. ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ದಾರಿಯುದ್ದಕ್ಕೂ ಬೇರೆ ಬೇರೆ ರೀತಿಯ ಸಹಕಾರವನ್ನು ಮಾಡಿದವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ 1ನೇ ಹಂತದ
ನಮ್ಮ ಮನೆ ಸಂಪರ್ಕದ ಅಭಿಯಾನ ಪೂರ್ತಿಯಾಗಿದೆ. ಮನೆ ಸಂಪರ್ಕದ ಅಭಿಯಾನ ಒಟ್ಟು 1876 ಬೂತಲ್ಲಿ ಕೂಡ ಪೂರ್ತಿಯಾಗಿ ಮನೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಪೂರ್ತಿಯಾಗಿ ಮಾಡಿದ ನಂತರ ನಮ್ಮ ಬೂತ್ ಮಟ್ಟದ ಸಭೆಗಳು ಕೂಡ ಮುಗಿದಿದೆ. ಇವತ್ತಿನಿಂದ ಇನ್ನು ಮುಂದಿನ 3-4 ದಿನ 2ನೇ ಸುತ್ತಿನ ಬೂತ್ ಮಟ್ಟದ ಮನೆ ಸಂಪರ್ಕ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತದೆ. ಸುಮಾರು 61 ಕಡೆ ನಾವು ಸಾರ್ವಜನಿಕ ಸಭೆಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ಒಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಚುನಾವಣಾ ಪ್ರಚಾರಕ್ಕೆ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ BY ವಿಜೇಂದ್ರ ಅವರು ಬರ್ತಾರೆ. 20ನೇ ತಾರೀಕು ಬೆಳ್ತಂಗಡಿಯಲ್ಲಿ ಮಧ್ಯಾಹ್ನದ ಹೊತ್ತು ಬಂಟ್ವಾಳದಲ್ಲಿ ಮತ್ತು ಸಂಜೆ ಬೆಳ್ತಂಗಡಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಕಾರ್ಯಕ್ರಮ ಇರ್ತದೆ. ಜೊತೆಗೆ 22ನೇ ತಾರೀಕು ಅಣ್ಣಾಮಲೈ ಅವರು ಈ ಜಿಲ್ಲೆಗೆ ಬರುವ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ. ಅದನ್ನು ಸುಳ್ಯ ಮತ್ತು ಇನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕೆನ್ನುವ ಒಂದು ಯೋಜನೆಯನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ. ಇಡೀ ಜಿಲ್ಲೆಯಲ್ಲಿ ಯುವ ಮೋರ್ಚಾದಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮದ ಜೊತೆಗೆ ಮಹಿಳಾ ಮೋರ್ಚಾ, ನಮ್ಮ SC ಮೋರ್ಚಾ ಮತ್ತು OBC ಮೋರ್ಚಾದಿಂದ ಕೂಡ ಬೇರೆ ಬೇರೆ ರೀತಿಯ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಪ್ರಚಾರ ಕಾರ್ಯವನ್ನು ಮಾಡುವ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. 19ನೇ ತಾರೀಕು ನಮ್ಮ ಜಿಲ್ಲೆಯ ವಕೀಲರ ಒಂದು ದೊಡ್ಡ ಮಟ್ಟದ ಸಭೆ ನಡೆಯಲಿಕ್ಕಿದೆ. ಇದಕ್ಕೆ ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರಾದ ಗೌರವ್ ಭಾಟಿಯಾ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟು ಈ ಒಂದು ಚುನಾವಣಾ ಕಾರ್ಯದಲ್ಲಿ ನಮ್ಮ ಒಟ್ಟು ವೇಗವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. 26ನೇ ತಾರೀಕಿನ ಒಂದು ಚುನಾವಣೆಗೆ ಪೂರ್ವ ಸಿದ್ಧತೆಯ ಎಲ್ಲ ಚಟುವಟಿಕೆಯನ್ನು ಕಾರ್ಯಕರ್ತರು ಪೂರ್ತಿಯಾಗಿ ಇಳಿದು ಕೆಲಸ ಮಾಡುವಂಥದ್ದನ್ನು ಮಾಡಿದ್ದಾರೆ. ಒಟ್ಟು ಸಾರ್ವಜನಿಕರಲ್ಲಿ ಮತ್ತೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ತಾವೆಲ್ಲ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಪ್ರಧಾನಿ ಮೋದಿಯರ್ನ ರೋಡ್ ಶೋ ಪೊರ್ತುಡು ಅರಣಿ ಎತ್ಕೊನರೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರಿಗೆ ಅವಕಾಶ ದಾಯ ತಿಕ್ಕಿಜಿ ಪನ್ಪುನ ಸುದ್ದಿಗಾರರ ಕೇಳಿನ ಪ್ರಶ್ನೆಗೆ ಉತ್ತರಿಸಾಯಿನ ಸತೀಶ್ ಕುಂಪಲ SPGನ ಅನುಮತಿ ಸಕಾಲದ ತಿಕ್ಕಂದೆ ನಿರ್ಧಾತ್ರ ಇಂದು ಸಾಧ್ಯ ಆತಿಚಿ. ಪ್ರಧಾನಿಯರು ಬತ್ತಿ ಬೊಕ್ಕ ಬಯ್ಯಡು SPG ಅನುಮತಿ ತಿಕ್ಕಂಡಲ ತಾಂತ್ರಿಕ ಕಾರಣದ್ದು ಈ ಮಾಹಿತಿ ಜಾಗಿಡುಪ್ಪನ ಅಧಿಕಾರಿಗಳಿಗೆ ಮುಟ್ಟೀಚಿ. ಅತ್ತಂದೆ ಇಂದು ರಾಜಕೀಯ ಸಮಾವೇಶ ಆಯ್ನಿರ್ದು ಶಿಷ್ಟಾಚಾರದ ವಿಚಾರ ಬರ್ಪುಜಿ. ಮಧ್ಯಾಹ್ನ ಮುಟ್ಟ ತಂಕ್ಲೆಗ್ಲ SPG ಅನುಮತಿ ತಿಕ್ಕದಿಚ್ಚಾಂಡು ಒಂದು ವೇಳೆ ತಿಕ್ಕಿಜಿಂದ ತಂಕ್ಲುಲ ವಿದಾಯೇ ಉಂತೋಡಿತ್ತನ ಪಂಡ ತೆರಿಪಾಯರು. ಚುನಾವಣಾ ಪ್ರಚಾರ ಸಭೆ ಆಗಿರುವುದರಿಂದ ನಮಗೆ ಕೂಡ ಪ್ರಧಾನಮಂತ್ರಿಗಳ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ SPG ಅವರದ್ದು ಗೈಡ್ಲೈನ್ಸ್ ಪ್ರಕಾರ ಅವರು ಕೊಟ್ಟಿರುವಂಥ ಎಲ್ಲ ಗೈಡ್ಲೈನ್ಸನ್ನು ಫಾಲೋ ಮಾಡೋದು ನಮ್ಮ ಜವಾಬ್ದಾರಿ. ಯಾಕೆಂದರೆ ಎಲ್ಲ ರೀತಿಯಲ್ಲಿ ಅವರ ಭದ್ರತೆಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗದ ರೀತಿಯಲ್ಲಿ ನಿಜವಾಗಿ ಮಧ್ಯಾಹ್ನ ತನಕ ನಮ್ಮ ಜಿಲ್ಲೆಯ ಶಾಸಕರಿಗೆ ಇನ್ನಿತರ ಸ್ವತಃ ನನಗೆ ಕೂಡ ಅವಕಾಶ ಕೊಟ್ಟಿರಲಿಲ್ಲ, ಅಲ್ಲಿಂದ ಪರ್ಮಿಷನ್ ಕೊಟ್ಟಿರಲಿಲ್ಲ. ಯಾಕೆಂದರೆ ಭದ್ರತಾ ಕಾರಣಕ್ಕೋಸ್ಕರ ಅವರು ಈ ರೀತಿಯ ಒಂದು ಯೋಚನೆ ಮಾಡಿದರು. ಕಡೆಗೆ ನಾವು ನಮ್ಮ ಇಲ್ಲಿಯ ಮೇಯರ್ ಸಮೇತ ಎಲ್ಲರ ಹೆಸರನ್ನು ಕಳಿಸುವಂಥ ಕೆಲಸವನ್ನು ನಾವು ಪೂರ್ತಿಯಾಗಿ ಮಾಡಿ ನಮಗೆ ಅಂತಿಮ ಹಂತದಲ್ಲಿ ಅಲ್ಲಿಂದ ಕ್ಲಿಯರ್ ಆಗಿ ಪರ್ಮಿಷನ್ ಕೇಂದ್ರೀಯ ಅವರ ಭದ್ರತಾ ಇದರಿಂದ ಆಗಿರುವಂಥ ಪರ್ಮಿಷನ್ ಕೊಡುವುದರಲ್ಲಿ ವ್ಯತ್ಯಾಸ ಆಗಿರುವುದರಿಂದ ನಮಗೆ ಪೂರ್ಣ ಪ್ರಮಾಣದಲ್ಲಿ ಇದನ್ನು ಅವರನ್ನು ಜೋಡಿಸಿಕೊಳ್ಳಿಕ್ಕೆ ಆಗಲಿಲ್ಲ. 6:23ಕ್ಕೆ ಏನು ಅವರು ಮಾಹಿತಿ ಕೊಟ್ಟಿದ್ದಾರೆ. ನಾವು ಎಲ್ಲ ಒಳಗೆ ಹೋಗಿ ಆಗಿದೆ. ನಮಗೆ ಮೊಬೈಲಲ್ಲಿ ಅವರು ಮೆಸೇಜ್ ಕೊಟ್ಟಿದ್ದರು, ಆದರೆ ಅದನ್ನು ತಗೊಳ್ಳುವಷ್ಟರಲ್ಲಿ ನಮ್ಮ ಮೊಬೈಲೆಲ್ಲ ಆಫ್ ಮಾಡಿದರು. ಆ ಕಾರಣಕ್ಕೋಸ್ಕರ ಈ ತಾಂತ್ರಿಕ ಕಾರಣಕ್ಕೋಸ್ಕರ ವ್ಯತ್ಯಾಸ ಆಗಿದೆ ಹೊರತು ಯಾವುದೇ ಕಾರಣಕ್ಕೆ ಯಾರನ್ನೂ ಸಹ ಹೊರಗೆ ಇಡಲಿಲ್ಲ ಮತ್ತು ಅವರು ಪೂರ್ತಿಯಾಗಿ ನಮ್ಮೊಟ್ಟಿಗಿತ್ತು. ಮೂಡ ಮಾಜಿ ಅಧ್ಯಕ್ಷರು ರವಿಶಂಕರ್ ಮಿಚಾರ್, ಲೋಕಸಭಾ ಕ್ಷೇತ್ರದ ಚುನಾವಣಾ ಸಂಚಾಲಕರು ನಿತಿನ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಪ್ರೇಮಾನಂದ ಶೆಟ್ಟಿ, ಯತೀಶ್ ಆರ್ವಾರ, ಖಜಾಂಚಿ ಸಂಜಯ್ ಪ್ರಭು, ಬಂಟ್ವಾಳ ಚುನಾವಣಾ ಉಸ್ತುವಾರಿ ಜಗದೀಶ್ ಶೇನವ ಸುದ್ದಿಗೋಷ್ಠಿ ಒಡಿಗೇತಾರೆ. ಸುದ್ದಿಗೊಂಚಲ್ಗೆ ಸ್ವಾಗತ. ಮಾಡೂರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ವರ್ಮನೆ ವರ್ಷದ ವಾರ್ಷಿಕೋತ್ಸವ, ಶ್ರೀ ರಾಮನವಮಿ ಉತ್ಸವ, ಅಂಚನೆ ನೇಮೋತ್ಸವದ ಅಂಗವಾದ ಭಜನಾ ಸಂಕೀರ್ತನದ ಮಂಗಳೋತ್ಸವ, ರಂಗಪೂಜೆ ಅಂಗಾರಾತ್ರಿ ನಡೆದಂಡು. ಮಾಡೂರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಒರ್ಮನೆ ವರ್ಷದ ವಾರ್ಷಿಕೋತ್ಸವ, ಶ್ರೀರಾಮನವಮಿ ಉತ್ಸವ ಬೊಕ್ಕ ಶ್ರೀ ರಕ್ತೇಶ್ವರಿ ಬೊಕ್ಕ ಗುಳಿಕ ದೈವದ ನೇಮೋತ್ಸವದ ಅಂಗವಾದ ಭಜನಾ ಸಂಕೀರ್ತನೆ ಅಂಗಾರೆ ಕಾಂಡೆ ಶುರುವಾದ
ಬಯ್ಯಡು ಮಂಗಲಾಚರಣೆ ನಡಪಾಯರು. ರಾತ್ರಿಡೆ ಶ್ರೀ ಮಹಾಗಣಪತಿ ದೇವರ್ನ ರಂಗಪೂಜೆಯಾದ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆತಂಡು.
ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮುಖ್ಯಸ್ಥರು ಕೆಪಿ ಸುರೇಶ್, ಸೇವಾ ಸಮಿತಿದ ಕಾರ್ಯಾಧ್ಯಕ್ಷರು ನವೀನ್ ಕೊಂಡಾನ ಕಮಲಕೋಡಿ, ಮಹಿಳಾ ಸೇವಾ ಸಮಿತಿದ ಅಧ್ಯಕ್ಷರು ಶ್ರೀಮತಿ ವನಿತಾ ಬಿ ಶೆಟ್ಟಿ, ಮಹಿಳಾ ಸೇವಾ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಜಯಂತಿ ಶೆಟ್ಟಿ ಬೊಕ್ಕ ಸಮಿತಿದ ಪದಾಧಿಕಾರಿಗಳು ಸರ್ವ ಸದಸ್ಯರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲ್ಗೂ ಸ್ವಾಗತ. ಉಳ್ಳಾಲ ತಾಲೂಕು ನರಿಂಗಾಣ ಗ್ರಾಮದ ಆಳ್ವರಬೆಟ್ಟು ನಿವಾಸಿ ರಾಮಣ್ಣ ಶೆಟ್ಟಿ ಆಳ್ವರಬೆಟ್ಟು ಬೊಕ್ಕ ಜ್ಯೋತಿ ಶೆಟ್ಟಿ ದಂಪತಿಲಿನ ಮಗಳು ದಂತ ವೈದ್ಯೆ ಸ್ವಾತಿ ಶೆಟ್ಟಿ ಒಂತೆ ಕಾಲದ ಅಸೌಕೆಡು ಅಂಗಾರೆ ವಿಧಿವಶರಾದರು. ಉಳ್ಳಾಲ ತಾಲೂಕು ನರಿಂಗಾಣ ಗ್ರಾಮದ ಆಳ್ವರಬೆಟ್ಟು ನಿವಾಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಮುಖಂಡರು, ಶಾಂತಿಪಳಿಕೆ ಶ್ರೀ ಮಹಾಮಾಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ರಾಮಣ್ಣ ಶೆಟ್ಟಿ ಆಳ್ವರಬೆಟ್ಟು ಬೊಕ್ಕ ಜ್ಯೋತಿ ಶೆಟ್ಟಿ ದಂಪತಿಲಿನ ಮಗಳು 24 ವರ್ಷದ ದಂತ ವೈದ್ಯೆ ಸ್ವಾತಿ ಶೆಟ್ಟಿ ಒಂತೆ ಕಾಲದ ಅಸೌಖ್ಯರ್ದು ಅಂಗಾರೆ ಕಾಂಡೆ ವಿಧಿವಶರಾದರು. ಕುಡ್ಲ ಎಜೆ ಆಸ್ಪತ್ರೆಡು ದಂತ ವೈದ್ಯಕೀಯ ಪದವಿ ಪೂರೈಸಾದಿತ್ತಿನ ಸ್ವಾತಿ ಅಂಗಾರೆರ್ದು ಪಾಂಡೇಶ್ವರದ ಕ್ಲಿನಿಕ್ ಒಂಜಿಟ್ಟು ಬೇಲೆಗೆ ಸೇರ್ದಿತ್ತದು. ಐತಾರ ಮುಟ್ಟ ಆಳ್ವರಬೆಟ್ಟು ಇಲ್ಲಡಿಯಿತದು ಸೋಮವಾರ ಬಯ್ಯ ಇಲ್ಲಡಿರ್ದು ಪಿದರ್ದಿತ್ತಿರು. ದಂತ ವೈದ್ಯಾದ ಬೇಲಿನ ಸುರುಮಲ್ಪನ ಸಲುವಾದ ಪಾಂಡೇಶ್ವರದ ಪಿಜಿಡು ಸೋಮವಾರ ಬಯ್ಯರ್ದು ಉಂದುದಿತ್ತದು. ರಾತ್ರಿ ಅಪ್ಪ ಅಮ್ಮನೊಟ್ಟಿಗೆ ಮೊಬೈಲ್ ಪಾತಿರ್ದಿತ್ತೇರು. ಜೋರು ತರಬೇನೆ ಆಪುಣ್ ಪಂಪಿನ ಕಾರಣರ್ದು ಅಮ್ಮಡ ಎಲ್ಲೆ ಪಾತುರೆ ಪಂಡದು ಫೋನ್ ಕಾಲ್ನ ಕಟ್ ಮಾಡಿದ್ದೇರು. ಕೈದಲ್ಲಿ ಇತ್ತಿನ ಸಹಪಾಠಿ ತರಬೇನೆ ಉಪ್ಪು ನೆರೆದು ತೊಂದರೆ ಕೊರ್ಪುನ ಬೊರ್ಚಿ ಪಂಡದು ಲಕ್ಕಾಯ್ಚೇರು. ಕಾಂಡೆ ಮೇ ಚೌಲಿ ಆದಿತ್ನೆನ್ ತೂಯಿನ ಸೂಪರ್ವೈಸರ್ ಆಪಗನೆ ಆಂಬುಲೆನ್ಸ್ ತರ್ಪಾದು ವೆಲ್ನಾಕಗು ಸೇರ್ಪಾವನ್ ಪೊರ್ತುಗು ಜೀವ ರಾದ್ಬೋದಿತ್ತಂಡು. ಸ್ವಾತಿ ಶೆಟ್ಟಿಯರಿಗೂ ಇಲ್ಲದಕ್ಲು ಈ ವರ್ಷದ ಆಕೆಯರಿಗೂ ಮದಿಮೆ ಮಲ್ಪನ ತಯಾರಿ ಮಲ್ದಿದ್ದೇರು. ಅಪರೂಪಗೂ ತರಬೇನೆ ಬುಡ್ಡ ಬೇತೆ ಓಲ ತೊಂದರೆ ಇಚ್ಚಾಡು ಎಡ್ಡೆ ಪುದರ್ ಪಡೆದಿತ್ತಿನ ಸ್ವಾತಿ ಅಪ್ಪ ಅಮ್ಮ ಸಹೋದರನ ಅಗಲ್ದಿರು. ಸಂಘದ ಪ್ರಮುಖ ಮುಖಂಡರು ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ, ವಿಧಾನಸಭಾಧ್ಯಕ್ಷರು ಯುಟಿ ಖಾದರ್, ಸಂತೋಷ್ ಕುಮಾರ್ ರೈ ಬೋಳಿಯಾರ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಗದೀಶ್ ಆಳ್ವಕುವೆತ್ತಬೈಲ್, ಪ್ರಶಾಂತ್ ಕಾಜವ, ನವಾಜ್ ನರಿಂಗಾನ ಸೇರಂಚ ಗಣ್ಯರು ಸಂತಾಪನ್ ಸುಚ್ಚಾದಿರು. ಸುದ್ದಿಗೊಂಚಲ್ಗೂ ಸ್ವಾಗತ.
ಕುಂಪಲ ಆಶ್ರಯ ಕಾಲನಿ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಬೊಕ್ಕ ಮಹಿಳಾ ಸೇವಾ ಸಮಿತಿದ 27ನೇ ವಾರ್ಷಿಕೋತ್ಸವದ ಅಂಗವಾದ ಸ್ಥಳೀಯ ಪ್ರತಿಭೆಲಿರ್ದು ನೃತ್ಯ ಕಾರ್ಯಕ್ರಮಲು ಸಾಂಸ್ಕೃತಿಕ ಕಾರ್ಯಕ್ರಮಲು ಸೋಮವಾರ ರಾತ್ರಿ ಪ್ರದರ್ಶನ ಆಡು. ವೇದ ವೇದಾಂತ ಓಂಕಾರ ರಾಮನಾಮ ಎಲ್ಲೆಲ್ಲೂ ಸಂಚಾರ ಹಾಡೋ ಹಾಡೋ ಜೈಕಾರ ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ರಾಮ. ಓ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. சிரிச்சாவடிடு ஒலி மடலா குடியடிட்டு సింగార సింగార మల్తుందు జోగుడు ఓ కొనుడు మాయుడే సిరి ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ, ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ, ಮಾಗಡಿಯ ರಂಗನಾಥ ಬೇಟೆಗಾರ. ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಜಗ ಚಕ್ಕಣ ಕಣಕ ಜಗ ಚಕ್ಕಣ ಕಣ ಚಕ್ಕಣ ಕಣಕ ಜಗ ಚಕ್ಕಣ ಕಣಕ ಜಗ ಚಕ್ಕಣ ಕಣಕ ಜಗ ಚಕ್ಕಣ ಕಣ. ಸ್ವಾಮಿ ಬರುವಾಗ ಮಾಳೆಲ್ಲ ಘಮ್ಮೆಂದು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ, ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ, ಚಿನ್ನದ ರಥವೇರಿ ಬರುತ್ತಾನೆ. ಚಕ್ಕಣ ಕಣಕ ಜಗ ಚಕ್ಕಣ ಕಣಕ ಜಗ ಚಕ್ಕಣ ಕಣಕ ಜಗ ಚಕ್ಕಣ ಕಣ ಚಕ್ಕಣ ಕಣಕ ಜಗ ಚಕ್ಕಣ ಕಣಕ ಜಗ ಚಕ್ಕಣ ಕಣಕ ಜಗ ಚಕ್ಕಣ ಕಣ. ಗದ್ದೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ, ಸಿರಿಯಾದ ಜಾಜಿ ಮಗು ವರಳ್ಯಾವೆ, ಸಿರಿಯಾದ ಜಾಜಿ ಮಗು ವರಳ್ಯ ಮುತ್ತಾಲು ಪರುಸೆ ಮೆರೆದಾವೆ. ஒரு சோக்கு ஃபிகரடா அரிய வயசுல அளவா சைஸ்ல அண்ணன் நடந்து வர கடல மண்ணல நலவோட ரோட்டுல நடுவொரு தினசுல சத்து போட்டு சிக்னல் தர களி கொலசுல ஒரு கண்டால ஓரங்கட்டரா சாட்ட காட்டியே வாட்டி வதைக்கிறா அண்ணன் பிள்ளாட்ட
बटोमा छम छमे पायल घुंगरू बाजन ग्यारे खुटमा ठुमक ठुमक जब हिट छ तू पहाड़ी बटोमा छम छमा पायल घुंगरू बाजन ग्यारे खुटमा लाल ग्यार कंगना हाथ में चूड़ी छन हरा लाल ग्यार कंगना हाथ में चूड़ी छन हरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा दिसते मी भारी ഈ മാതിരി തക്കിട തരികിട പാട്ടൊന്നും പാടി ഷൈൻ ചെയ്യാൻ നോക്കണ്ട. എന്നെ പോലുള്ള സാധാരണക്കാർക്ക് പാടാനും ഡാൻസ് ചെയ്യാനും പറ്റുന്ന പാട്ടുണ്ടെങ്കിൽ മതി. എന്നാ പിന്നെ ഞാൻ മറ്റേ എടുക്കട്ടെ. മറ്റേത് ഏത്? ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲ್ದ ಇಂಥ ಸುದ್ದಿಗೊಂಚಲ ಮುಗಿತಂದುಲ್ಲ. ನಿರಂತರ ಸುದ್ದಿಗೆ ತೋಂದುಪ್ಪಲೆ ಪೊಸಕುರಲ್ 24x7.